ಕಟಪಾಡಿ ಶಿರುವ ರಸ್ತೆಯಲ್ಲಿ ಸುಂದರ ಬಾಳೆ ತೋಟ ನಿರ್ಮಾಣವಾಗಿದೆ. ಸಂಚಾರಕ್ಕೆ ಯೋಗ್ಯವಲ್ಲದ ರಸ್ತೆಯನ್ನು ನಾಗರಿಕರು ಬಾಳೆಗಿಡ ನೆಟ್ಟು ಸದ್ವಿನಿಯೋಗ ಮಾಡಿದ್ದಾರೆ. ಹೌದು, ಅಲ್ಲಲ್ಲಿ ಆಕರ್ಷಕವಾಗಿ ಕಾಣುವ ಸುಂದರ ಹೊಂಡಗಳು, ಎಲ್ಲಿಯೂ ರಸ್ತೆ ಎಂದು ಹೇಳಲು ಸಾಧ್ಯವಿಲ್ಲದ ಕೆಸರು ಗುಂಡಿಗಳು, ಅನೇಕ ವಾಹನಗಳ ಆಪೋಷಣ ಮಾಡಿದ ಕೀರ್ತಿಗೆ ಪಾತ್ರವಾದ ಬಿರುಕು ರಸ್ತೆಗಳು, ಹೀಗೆ ಜನಸಾಮಾನ್ಯರ ಕೂಗುಗಳಿಗೆ ಕ್ಯಾರೆ ಅನ್ನದೆ ಹೋರಾಟಕ್ಕೆ ಸದ್ದು ಹೊಡೆದ ಅದ್ಭುತ ರಸ್ತೆ ಇದು. ಸತ್ಯ, ನಿತ್ಯ ಪ್ರಯಾಣದಿಂದ ಬೇಸತ್ತ ನಾಗರಿಕರು ಬೇರೆ ದಾರಿ ಕಾಣದೆ ರಸ್ತೆಯ ಮಧ್ಯೆ ಬಾಳೆಗಿಡ ನೆಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2 ದಿನಗಳ ಹಿಂದೆ ಮಹಿಳೆಯೊಬ್ಬರು ಬಿದ್ದು ತೀವ್ರ ಗಾಯಗೊಂಡ ಘಟನೆ ನಡೆದ ಬಳಿಕ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಿದೆ. ಆದರೆ ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳು ಇದೇನು ಮಹಾ ಅನ್ನುವಂತೆ ಮೈಮರೆತು ಹಾಯಾಗಿದ್ದಾರೆ.